ಅಗತ್ಯ ವಸ್ತು ಕೊಂಡುಕೊಳ್ಳಲು ವಾಹನಗಳಲ್ಲಿ ಬರುವಂತಿಲ್ಲ ಎಂಬ ಸರ್ಕಾರದ ನಿರ್ಧಾರಕ್ಕೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಪಡುಬಿದ್ರೆ ಪಡಿತರ ವಿತರಣಾ ಕೇಂದ್ರದಲ್ಲಿ ಅಕ್ಕಿ ಮತ್ತಿತರ ಸಾಮಾನು ನೀಡುತ್ತಿದ್ದು ಆಹಾರ ಪಡೆಯಲು ಬಂದ ಜನರು ತೊಂದರೆಗೆ ಸಿಲುಕಿದ್ದಾರೆ. ಪಡುಬಿದ್ರೆ ಪಡಿತರ ವಿತರಣಾ ಕೇಂದ್ರದ ವ್ಯಾಪ್ತಿಯು ಹೆಜ್ಮಾಡಿ ಕೋಡಿಯವರೆಗೂ ಇದೆ. ಇತ್ತ ಕಂಚಿನಡ್ಕ, ನಡಿಪಟ್ಲ, ಕಾಡಿಪಟ್ಲದಿಂದ ಪಡಿತರ ಕೊಂಡೊಯ್ಯಲು ಜನರು ಆಗಮಿಸುತ್ತಿದ್ದು ಅವರಿಗೆ ರಿಕ್ಷಾ ಅಥವಾ ಯಾವುದೇ ವಾಹನ ತರುವಂತಿಲ್ಲ. ಪಡಿತರವನ್ನು ಪಡೆದು ತಲೆಯಲ್ಲೇ ಹೊತ್ತೊಯ್ಯಬೇಕಾದ ಅನಿವಾರ್ಯ ಪರಿಸ್ಥಿತಿ ನೆಲೆಸಿದೆ. ಪಡಿತರ ಚೀಟಿದಾರರಿಗೆ ಪಡಿತರ ಕೊಂಡೊಯ್ಯಲು ವಿನಾಯಿತಿ ನೀಡಬೇಕೆಂದು ಪಡುಬಿದ್ರೆ ಗ್ರಾಮ ಪಂಚಾಯತ್ ಸದಸ್ಯೆ ಜ್ಯೋತಿ ಮೆನನ್ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರೆ. ಅಯ್ಯೋ ದೇವ, ರೇಷನ್ ಆಲ್ರೆಡಿ ಕೊಡ್ತಾ ಇದ್ದಾರೆ. ತುಂಬಾ ರಶ್ ಇದೆ. ಇಲ್ಲಿ ನಡ್ಕೊಂಡು ಹೋಗ್ಬೇಕಂತ ರೇಷನ್ ಹೇಳ್ತಾ ಇದ್ದಾರೆ. ಆದ ಕಾರಣ ತುಂಬಾ ಕಷ್ಟಕರವಾದ ವಿಷಯ ಇದು. ಈಗಾಗಲೇ ಮುಗಿಯುವಾಗಲೇ ಮಧ್ಯಾಹ್ನ ಆಗ್ತದೆ. 35 kg ಅಕ್ಕಿಯನ್ನು 3 ಕಿಲೋಮೀಟರ್ 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಇಲ್ಲಿಂದ ಯಜಮಾಡಿವರೆಗೆ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಉಂಟು. ಅಟ್ಲೀಸ್ಟ್ ನಾನು ಸರ್ಕಾರದಲ್ಲಿ ಕೇಳಿಕೊಳ್ಳುವುದಿಷ್ಟೇ, ಈ ರೇಷನ್ ವ್ಯವಸ್ಥೆ ಆದ್ರೂ ಅದಕ್ಕೋಸ್ಕರ ಆದ್ರೂ ಜನರಿಗೆ ಕಷ್ಟ ಆಗದ ರೀತಿಯಲ್ಲಿ ರೇಷನ್ ಮನೆ ಬಾಗಿಲಿಗೆ ಹೋಗಿ ಮುಟ್ಟುವಾಗಿ ಅದಕ್ಕೆ ರಿಕ್ಷಾದ ವ್ಯವಸ್ಥೆ ಖಂಡಿತವಾಗಿಯೂ ಜನಸಾಮಾನ್ಯರಿಗೆ, ಅದು ಸಹ ವಿಶೇಷವಾಗಿ BPL ಕಾರ್ಡ್ನವರು ಇದು ರೇಷನ್ ಕಾರ್ಡ್ ತಗೊಳ್ಳೋದು, ಅವರು ಬಡತನದ ರೇಖೆಯಲ್ಲೇ ಇರುವವರು, ಅವರು ರಿಕ್ಷಾದ ವ್ಯವಸ್ಥೆ ಆದ್ರೂ ಮಾಡಿಕೊಡಬೇಕಾಗಿ, ಪಂಚಾಯತಿನ ಮುಖಾಂತರವಾದ್ರೂ ಅವರನ್ನು ಮಾಡಿಕೊಡಬೇಕಾಗಿ ನಾನು DC ಅವರ ಹತ್ರ ಸರ್ಕಾರದಿಂದ ವಿನಂತಿಸಿಕೊಳ್ಳುತ್ತಿದ್ದೆ.